ಚಂದ್ರಯಾನ್-3 ಚಂದ್ರಯಾನ್-2 ವಿಫಲವಾಗಿದ್ದಕ್ಕೆ ನಾವು ಅದನ್ನು ಕಲಿತು ಇನ್ನಷ್ಟು ಅದರಲ್ಲಿ ಚೇಂಜಸ್ಗಳನ್ನು ತಂದು ಕಳಿಸಿರುವಂಥ ಒಂದು ಉಪಕರಣ. 23 ಆಗಸ್ಟ್ ಅಂದರೆ ಇವತ್ತು ಸಂಜೆ 6:04 ಇದು ಇಳಿತದೆ ಅಂತ ಹೇಳಿ ಇಸ್ರೋ ವಿಜ್ಞಾನಿಗಳು ನಮಗೆ ಹೇಳಿದ್ದಾರೆ. ಆದರೆ ಇದು ಇಳಿಯೋದು ಸುಮ್ಮನೆ ಹೋಗಿ ಇಳಿಯುವಂಥ ಪ್ರಕ್ರಿಯೆ ಅಲ್ಲ. ಇದು ಏನಾಗ್ತದೆ ಅಂತ ಹೇಳಿದರೆ, ಚಂದ್ರಯಾನ್-3 ಈಗ ಅದರ ರಾಕೆಟ್ ಏನಿತ್ತು, ಅದರ ತಗೊಂಡು ಹೋಗಿರೋ ಮಾಡ್ಯೂಲ್ ಏನಿತ್ತು, ಅದನ್ನು ಬಿಟ್ಟು ಲ್ಯಾಂಡರ್ ಚಂದ್ರನ ಸುತ್ತಾ ಇದೆ. ಸುತ್ತುವಾಗ ಅದರ ಕಕ್ಷೆ ಏನಿದೆ ಅದು ಸುಮಾರು 30 ಕಿಲೋಮೀಟರ್ ಚಂದ್ರನಿಗೆ ಹತ್ತಿರ, ಹಾಗೂ ದೂರ ಹೋಗುವಾಗ ಚಂದ್ರನಿಂದ 100 ಕಿಲೋಮೀಟರ್ ಎತ್ತರದಲ್ಲಿ ದೂರ, ಅಂದರೆ ಹೀಗೆ ಹತ್ತಿರ ಹಾಗೂ ದೂರ ಹೋಗಿ ಬರುವಂಥದ್ದು. ಇವತ್ತು ಸಂಜೆ ಚಂದ್ರನಿಗೆ ಅದು 30 ಕಿಲೋಮೀಟರ್ ಎತ್ತರದಲ್ಲಿ ಬರುವಂಥದ್ದು. ಇಳಿಯುವ 4 ಗಂಟೆಗಳ ಕಾಲ ಮುಂಚೆ ಇಸ್ರೋ ವಿಜ್ಞಾನಿಗಳು ಒಂದಿಷ್ಟು ಅದರಿಂದ ಮಾಹಿತಿಗಳನ್ನು ಪಡ್ಕೊಳ್ತಾರೆ, ಒಂದಿಷ್ಟು ಟೆಸ್ಟ್ಗಳನ್ನು ನಡೆಸ್ತಾರೆ. ಈ ಟೆಸ್ಟ್ಗಳಲ್ಲಿ ಯಾವುದೇ ರೀತಿಯ ಕಷ್ಟಗಳು ಬರುವಂಥದ್ದು ಅಂತ ಹೇಳಿ ಅವರಿಗೆ ಸೂಚನೆ ಸಿಕ್ಕಿದರೆ ಅವರು ಕಮಾಂಡ್ಗಳನ್ನು ಕಳಿಸಿ ಈ ಇಳಿತವನ್ನು ಪೋಸ್ಟ್ಪೋನ್ ಮಾಡ್ತಾರೆ. ಪೋಸ್ಟ್ಪೋನ್ ಮಾಡಿದರೆ ಇನ್ನೂ ಯಾವಾಗ ನಡೆಯುವಂಥದ್ದು ಅಂತ ಅದು ವಾಪಸ್ ಹೋಗಿ 100 ಕಿಲೋಮೀಟರ್ ಆಗಿ 30 ಕಿಲೋಮೀಟರ್ ಎತ್ತರಕ್ಕೆ ಬರುವಾಗ, ಇದು ಆಗಸ್ಟ್ 27. ಆದರೆ ಇದು ಯಾವುದೂ ಆಗೋದು ಬೇಡ ಅಂತ ಹೇಳಿ ಅನಿಸ್ತಾ ಇವತ್ತೇ ಇಳಿಲಿ ಅಂತ ಹೇಳಿ ನಾವೆಲ್ಲರೂ ಆಶಿಸ್ತೇವೆ. ಇವತ್ತು ಇದು ಇಳಿಲಿಕ್ಕೆ ಹೋದರೆ 6:04 ಕಾಲು ಗಂಟೆ ಮುಂಚೆ, ಅಂದರೆ 15 ನಿಮಿಷಗಳ ಮುಂಚೆ, ಅಂದರೆ ಸುಮಾರು ಒಂದು 5:45 ಹತ್ತಿರ ಈ ಲ್ಯಾಂಡರ್ ಏನಿದೆ ಅದು ಚಂದ್ರನ ಮೇಲೆ ಈ ರೀತಿ ಹೋಗ್ತಾ ಇರುವಂಥದ್ದು. ಅದರ ಥ್ರಸ್ಟರ್ಗಳು ಈ ದಿಕ್ಕಿನಲ್ಲಿ ಹೀಗೆ ಹೋಗುವಂಥದ್ದು. ಹೀಗೆ ಹೋಗ್ತಾ ಇರುವಾಗ ಅದರ ವೇಗ ಸುಮಾರು 6000 ಕಿಲೋಮೀಟರ್ ಪ್ರತಿ ಗಂಟೆಗೆ. ಹಾಗಾಗಿ ಆ 6000 ಕಿಲೋಮೀಟರಿಂದ 0 ಆಗಬೇಕು, ಅದಕ್ಕೆ ಶೂನ್ಯಕ್ಕೆ ಬರಬೇಕದು. ಹಾಗಾಗಿ ಈ ಲಾಸ್ಟ್ 15 ನಿಮಿಷಗಳ ಕಾಲ ತುಂಬ ಮಹತ್ವಪೂರ್ಣ. 6000 ಕಿಲೋಮೀಟರಿಂದ 1000 ಕಿಲೋಮೀಟರ್ ವೇಗಕ್ಕೆ ಇಳಿಸುವಾಗ ಶುರುವಿನಲ್ಲಿ 700 ಕಿಲೋಮೀಟರ್ ಲ್ಯಾಂಡರ್ ಮುಂದೆ ಹೋಗ್ತಾ ಇರುತ್ತೆ. ಈ 6ರಿಂದ 1000 ಕಿಲೋಮೀಟರ್ಗೆ ಬರುವಾಗ ಆ ಲ್ಯಾಂಡರ್ ಮೆಲ್ಲನೆ ಹೀಗೆ ಓರೆ ಆಗ್ತಾ ಬರುತ್ತೆ. ಸುಮಾರು ಒಂದು 50 ಡಿಗ್ರಿ ಅಷ್ಟು ಓರೆ ಆಗುವಾಗ ಅದರ ಸ್ಪೀಡನ್ನು ಇನ್ನೂ ಕಡಿಮೆ ಮಾಡಿ ಸುಮಾರು 300 ಮೀಟರ್ ಪರ್ ಸೆಕೆಂಡ್ ಈ ವೇಗದಲ್ಲಿ ಅದನ್ನು ಇಳಿಸ್ತಾ ಹೋಗ್ತಾರೆ. ಆಗ ಅದರ ಹೈಟ್ ಕೂಡ ಸುಮಾರು ಒಂದು 200 ಮೀಟರ್ ಕೆಳಗೆ ಇಳಿತಾ ಬರ್ತದೆ. 30 ಕಿಲೋಮೀಟರಿಂದ 7 ಕಿಲೋಮೀಟರ್ವರೆಗೆ ಆ 6000ದಿಂದ 1000 ಕಿಲೋಮೀಟರ್ವರೆಗೆ ಇಳಿಸುವಾಗ ಬರುವಂಥದ್ದು. 30ರಿಂದ 7 ಬಂದು 7ರಿಂದ 6.8 ಕಿಲೋಮೀಟರ್ ಹೈಟ್ಗೆ ಬರುವಂಥದ್ದು. ಅಷ್ಟೊತ್ತಲ್ಲಿ ಈ ಲ್ಯಾಂಡರ್ ಏನಿದೆ ಇದು ಓರೆ ಆಗಿ ಹೀಗೆ ನೇರ ಬರುವಂಥದ್ದು. ಈ ಕ್ಷಣಕ್ಕೆ, ನೇರ ಆಗುವ ಕ್ಷಣಕ್ಕೆ ಅದರ ಅಡ್ಡ ಹೋಗುವ ವೇಗ ಹಾಗೆ ಕೆಳಗಿಳಿತದ ವೇಗ ಶೂನ್ಯವಾಗಿರ್ತದೆ. ಸುಮಾರು ಒಂದು 800 ಮೀಟರ್ ಹೈಟಿನಲ್ಲಿ ಇದು ಬಂದು ಲ್ಯಾಂಡರ್ ಬಂದು ನಿಲ್ಲುವಂಥದ್ದು. ಅದು ನಿಲ್ತಾ ಕೆಳಗೆ ಬರ್ತಾ ಈ ಥ್ರಸ್ಟರ್ ಕೆಳಗಿಂದ ಮೇಲೆ ಹೋಗುವ ಹಾಗೆ ಅದನ್ನು ಕೆಳಗೆ ದೂಡ್ತಾ ಇರುವಂಥ ಗ್ಯಾಸ್ಗಳನ್ನು ಬಿಡ್ತಾ ಇರ್ತದೆ. ಅದೇ ರೀತಿ ಗುರುತ್ವಾಕರ್ಷಣ ಶಕ್ತಿ ಅದನ್ನು ಕೆಳಗೆ ಇಳಿಸ್ತಾ ಇರ್ತದೆ. ಸೊ ಎರಡೂ ದಿಕ್ಕಿನಿಂದ ಅದನ್ನು ಎಳಿತದಿಂದ ಅದು ಅಲ್ಲೇ ಸ್ಥಿರವಾಗಿ ನಿಂತು ಮೆಲ್ಲನೆ ಕೆಳಗೆ ಬರುವಂಥ ಸಾಧ್ಯತೆ ಇದೆ. ಅದು ಬರ್ತಾ ಇರುವಾಗ ಇದರ ಮೇಲೆ ಬೇರೆ ಬೇರೆ ಸೆನ್ಸರ್ಗಳನ್ನು ಹಾಕಿದ್ದಾರೆ, ಸುಮಾರು 11 ಕ್ಯಾಮರಾಗಳನ್ನು ಹಾಕಿದ್ದಾರೆ. ಸೊ ಈ ಎಲ್ಲ ಕ್ಯಾಮರಾದ ಮಾಹಿತಿಯನ್ನು ಪಡ್ಕೊಂಡು ಆ ಲ್ಯಾಂಡರಲ್ಲಿರುವ ಪ್ರೋಗ್ರಾಮ್ ಏನಿದೆ, ಯಾಕಂತಂದರೆ ಚಂದ್ರ ನಮ್ಮಿಂದ 3.5 ಲಕ್ಷ ಕಿಲೋಮೀಟರ್ ದೂರ ಇದ್ದಿದ್ದರಿಂದ ಅಲ್ಲಿ ಏನೇ ಘಟನೆ ನಡೆದರೂ ಕೂಡ ನಮಗೆ ಗೊತ್ತಾಗುವಂಥದ್ದು ಸುಮಾರು 1.3 ಸೆಕೆಂಡ್ಗಳ ನಂತರ. ನಮಗೆ ಅದು ಗೊತ್ತಾಗಿ ನಾವು ಇಮಿಡಿಯೇಟ್ ಏನಾದರೂ ಅದಕ್ಕೆ ಇನ್ಫಾರ್ಮೇಷನ್ ಕಳಿಸಿದರೂ ಕೂಡ ಆ ಸಮಯ 3 ಸೆಕೆಂಡ್ ಆಗಿರ್ತದೆ. ಹಾಗಾಗಿ ಯಾವುದೇ ರೀತಿಯ ಲಾಸ್ಟ್ ಮೊಮೆಂಟಿನ ಕಂಟ್ರೋಲ್ಗಳು ವಿಜ್ಞಾನಿಗಳ ಹತ್ರನೂ ಇಲ್ಲ. ಹಾಗಾಗಿ ಮೊದಲೇ ಇದನ್ನೆಲ್ಲ ಯೋಚಿಸಿ ಆ ಒಂದು ಸಾಫ್ಟ್ವೇರ್ ಮೂಲಕ ಅದನ್ನು ಅಲ್ಲಿ ಫೀಡ್ ಮಾಡಿರ್ತಾರೆ. ಚಂದ್ರಯಾನ್-2 ಆರ್ಬಿಟರಿಂದ ಪಡ್ಕೊಂಡ ಆ ನೆಲದ ಡೇಟಾ ಏನಿದೆ ಅದು ಅದರಲ್ಲಿ ಫೀಡ್ ಮಾಡಿದ್ದಾರೆ. ಸೊ ಈ ಎಲ್ಲ ಡೇಟಾಗಳನ್ನು ಪಡ್ಕೊಂಡು ಆ 11 ಕ್ಯಾಮರಾಗಳ ಮಾಹಿತಿಯನ್ನು ಪಡ್ಕೊಂಡು ಈ ಲ್ಯಾಂಡರ್ ಮೆಲ್ಲನೆ ಅಡ್ಜಸ್ಟ್ ಮಾಡಿಕೊಂಡು ಸರಿಯಾಗಿ ನೇರ ಬಂದಾಗ ಅದನ್ನು ಮೆಲ್ಲ ಇಳಿಸ್ತಾ ಹೋಗುತ್ತೆ. ಸುಮಾರು ಒಂದು 80ರಿಂದ 10 ಮೀಟರ್ವರೆಗೆ ಈ ವೇಗ ಕಡಿಮೆ ಆಗ್ತಾ 10 ಮೀಟರ್ ಹೈಟಿಗೆ ಬರುವಾಗ ಅದರ ವೇಗ ಅದರ ಈ ಥ್ರಸ್ಟರ್ಗಳನ್ನು ಆಫ್ ಮಾಡ್ತಾರೆ. ಥ್ರಸ್ಟರನ್ನು ಆಫ್ ಮಾಡುವಾಗ ಚಂದ್ರಯಾನ್ ಲ್ಯಾಂಡರಿಗೆ ಮೇಲೆ ಹೋಗುವಂಥ ಯಾವುದೇ ರೀತಿಯ ಶಕ್ತಿ ಇಲ್ಲ. ಕೆಳಗೆ ಗುರುತ್ವಾಕರ್ಷಣ ಶಕ್ತಿ ಇದ್ದದ್ರಿಂದ ಅದು ಸೀದಾ ಬಂದು ಕೆಳಗೆ ಬೀಳುವಂಥದ್ದು. ಆದರೆ ಸುಮ್ಮನೆ ಬೀಳುವಾಗ ಅದು ಉಲ್ಟಾ ಆಗ್ಬೋದೋ ಇಲ್ಲ, ಅದನ್ನು ಸರಿಯಾಗಿ ಸ್ಟೆಬಿಲೈಸ್ ಮಾಡಿ ಇಳಿಯುವಂಥ ಒಂದು ವ್ಯವಸ್ಥೆಯನ್ನು ಸಾಫ್ಟ್ವೇರ್ ಮೂಲಕ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಇಸ್ರೋ ವಿಜ್ಞಾನಿಗಳು ಮಾಡಿದ್ದಾರೆ. ಆದರೂ ಕೂಡ ಆ ಕ್ಷಣದಲ್ಲಿ ನಮ್ಮ ಕೈಯಲ್ಲಿ ಏನೂ ಇಲ್ಲ ಅನ್ನುವಂಥದ್ದೊಂದು
ಟೆನ್ಷನ್ ಏನಿದೆ ಇದು ಎಲ್ಲ ಇಸ್ರೋ ವಿಜ್ಞಾನಿಗಳಿಗೆ ಇವತ್ತು ಇರುವಂಥದ್ದು. ಆ ಇಡೀ 15 ನಿಮಿಷಗಳ ಕಾಲ ಅದನ್ನು ಸರಿಯಾಗಿ ಮಾನಿಟರ್ ಮಾಡ್ತಾ ಅಪ್ಡೇಟ್ಸ್ಗಳನ್ನು ಕೊಡ್ತಾ ಇರ್ತಾರೆ. ನಾವೆಲ್ಲರೂ ಅದನ್ನು ಲೈವ್ ಆಗಿ ಬೇರೆ ಬೇರೆ ರೀತಿಯೆಲ್ಲ ನೋಡ್ಬೋದು, ಇಸ್ರೋಯಿನ ಚಾನಲ್ನಲ್ಲೇ ಲೈವ್ ನೋಡ್ಬೋದು. ನೋಡ್ತಾ ನಮಗೂ ಗೊತ್ತಾಗುತ್ತೆ ವಿಜ್ಞಾನಿಗಳ ಜೊತೆ ಇದು ಇಳಿತಿದೆಯೋ ಹೇಗೆ ಇಳಿತಿದೆ ಅಂತ. ಯಾಕಂತಂದರೆ ಚಂದ್ರಯಾನ್ 2ನ ನಾವು ನೋಡ್ತಿರುವಾಗ ಅದು ಹೀಗೆ ಹೋಗಿ ಹೀಗೆ ಇಳಿಬೇಕು ಅಂತ ಇತ್ತು, ಆದರೆ ಕೆಲವು ಕ್ಷಣಗಳ ಮುಂಚೆ ಅದು ಬೇರೆ ಒಂದು ಪಾತ್ ತೊಗೊಂಡು ಇಳಿತಾ 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 ಒಂದು ಪಾಯಿಂಟಲ್ಲಿ ಆಫ್ ಆಗೋಯಿತು. ಆವಾಗ ನಮಗೆ ಗೊತ್ತಾಗಿದ್ದು ಇದು ಇನ್ನೂ ಇಳಿಯುವುದಿಲ್ಲ, ಇದು ಕ್ರ್ಯಾಶ್ ಆಗಿದೆ ಅಂತ. ಹಾಗಾಗಿ ಈ ಬಾರಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿ ಆ ಸಾಫ್ಟ್ವೇರನ್ನು ಅಪ್ಡೇಟ್ ಮಾಡಿ ಅಡ್ವಾನ್ಸ್ ಮಾಡಿ ಇನ್ನಷ್ಟು ಕ್ಯಾಮರಾಗಳನ್ನು ಹಾಕಿ ಬೇರೆ ಬೇರೆ ರೀತಿಯ ಕ್ಯಾಲ್ಕುಲೇಷನ್ಗಳನ್ನು ನಡೆಸಿ ಫ್ಯೂಲನ್ನು ಜಾಸ್ತಿ ಮಾಡಿ ಥ್ರಸ್ಟರ್ಸ್ಗಳನ್ನು ಸ್ಟೆಬಿಲೈಸ್ ಆಗಲಿಕ್ಕೆ ಕಡಿಮೆ ಮಾಡಿ ಇದನ್ನು ವ್ಯವಸ್ಥೆ ಮಾಡಿ ಕಳಿಸಿದ್ದಾರೆ. ಅದು ಕೆಲವು ಕ್ಷಣ ಇರುವಾಗ ಸುಮ್ಮನೆ ಬಿದ್ದರೂ ಕೂಡ ನೆಲ ಓರೆ ಆಗಿದ್ದರೂ ಕೂಡ ಅದು ಸ್ಟೆಬಿಲೈಸ್ ಆಗಿ ಇಳಿಯುವಂಥದ್ದು. ಇಳಿದ ಮೇಲೆ 4 ಗಂಟೆ ನಂತರ ಅದರ ಬಾಗಿಲು ಓಪನ್ ಆಗಿ ಪ್ರಜ್ಞಾನ್ ರೋವರ್ ಒಳಗಿಂದ ಹೊರಗೆ ಬಂದು ನೀರಿನ ಅಂಶ ಚಂದ್ರನ ಮೇಲೆ ಇದೆಯೋ ಇಲ್ಲೋ ಅಂತ ಹೇಳಿ ಕನ್ಫರ್ಮ್ ಮಾಡುವಂತಹ ಈ ಯೋಜನೆ.